ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡವರು ಯಾಂತ್ರೀಕೃತ ಹೈನುಗಾರಿಕೆಯತ್ತ ಹೋಗಬೇಕು. ಹೆಚ್ಚು ಹೆಚ್ಚು ಹಾಲು ಉತ್ಪಾದನೆ ತಯಾರು ಮಾಡಬೇಕೆಂಬ ನಿಟ್ಟಿನಲ್ಲಿ ಸರ್ಕಾರ ಫಲಾನುಭವಿಗಳಿಗೆ ಸವಲತ್ತು ನೀಡುವ ಮೂಲಕ ಸರ್ಕಾರ ಹೈನುಗಾರಿಕೆ ಮತ್ತು ರೈತರ ಅಭಿವೃದ್ಧಿಗಾಗಿ ಹತ್ತಾರು ಕಾರ್ಯಕ್ರಮ ನೀಡುತ್ತಿದೆ ಎಂದು ಶಾಸಕ ಸಂಜೀವ ಮಠಂತೂರು ಹೇಳಿದರು. ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಪಶುಪಾಲನಾ ಇಲಾಖೆಯಿಂದ ಪುತ್ತೂರು ಪಶುವೈದ್ಯಕೀಯ ಕಚೇರಿಯಲ್ಲಿ ಫಲಾನುಭವಿಗಳಿಗೆ ಹಸು ಖರೀದಿಗೆ ಸಾಲ ವಿತರಣಾ ಪತ್ರ ಮತ್ತು ಹಾಲು ಕರೆಯುವ ಯಂತ್ರವನ್ನು ನೀಡಿ ಅವರು ಮಾತನಾಡಿದರು. ಪಶು ವೈದ್ಯಕೀಯ ಇಲಾಖೆಯಲ್ಲಿ ಕಚೇರಿ ಕಟ್ಟಡಗಳು 100ಕ್ಕೆ 100 ನೀಡಲಾಗಿದೆ. ಆದರೆ ವೈದ್ಯರ ಕೊರತೆ ಇದೆ ಎಂಬ ಸಮಸ್ಯೆಗೆ ಈಗಾಗಲೇ ಸಚಿವರಲ್ಲಿ ಮಾತನಾಡಿದ್ದೇನೆ. ಮುಂದೆ ವೈದ್ಯರ ಕೊರತೆ ನೀಗಿಸುವ ಭರವಸೆ ಸಿಕ್ಕಿದೆ ಎಂದು ಶಾಸಕ ಸಂಜೀವ ಮಠಂತೂರು ಹೇಳಿದರು. ಈ ದೇಶ ಮುನ್ನಡೆಯಬೇಕು, ದೇಶವನ್ನು ಸಮೃದ್ಧಿಯತ್ತ ಕೊಂಡೋಗಬೇಕೆನ್ನುವ ದೃಷ್ಟಿಯಿಂದ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು 2 ವರ್ಷ ಪೂರ್ತಿ ಆಜಾದಿ ಕಾ ಅಮೃತ ಮಹೋತ್ಸವದ ಸಂನೆನಪಿಗಾಗಿ ಒಂದಷ್ಟು ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಬೇಕು ಅಂತೇಳಿ ಸಂದೇಶ ಕೊಟ್ಟಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಒಟ್ಟು 24 ಕಾರ್ಯಕ್ರಮಗಳನ್ನು ಪಂಚಾಯತ್ ರಾಜ್ ಇರ್ಬೋದು, ಪಶುಸಂಗೋಪನೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಹೀಗೆ ಬೇರೆ ಬೇರೆ ಅಭಿವೃದ್ಧಿ ಪರ ಇಲಾಖೆಗಳಲ್ಲಿ ಸುಮಾರು 24 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಮೃತ ಮಹೋತ್ಸವದ ನೆನಪನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ದಿಸೆಯಿಂದ ಇವತ್ತು ನಮ್ಮ ಪಶುವೈದ್ಯ ಇಲಾಖೆ, ಪಶುಸಂಗೋಪನಾ ಇಲಾಖೆಯಿಂದ ನಡೆಯುತ್ತಿರುವಂಥ ಅಮೃತ ಸಂಜೀವಿನಿ ಯೋಜನೆ ಹಿಂದೆ ಕೂಡ ಒಂದಷ್ಟು ಕಾರ್ಯಕ್ರಮಗಳಿತ್ತು. ಆದರೆ ಇವತ್ತು ಅಮೃತ ಮಹೋತ್ಸವದ ನೆನಪನ್ನು ಆ ಫಲಾನುಭವಿಗಳಿಗೂ ಮಾಡಬೇಕು. ಇವತ್ತು ದೇಶ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ತಾವು ಕೂಡ ಒಂದಷ್ಟು ರಾಷ್ಟ್ರಪ್ರೇಮವನ್ನು ಮೂಡಿಸಿಕೊಂಡು ಒಬ್ಬ ಅಭಿವೃದ್ಧಿ ಪರ ಚಿಂತನೆಯ ಒಬ್ಬ ಸಪ್ರಜೆ ಆಗಬೇಕು. ಅದರ ಜೊತೆಯಲ್ಲಿ ಒಳ್ಳೆ ಕೃಷಿಕರಾಗಿ, ಒಳ್ಳೆ ಸಮಾಜ ಸ್ನೇಹಿ ಜೀವಿಯಾಗಿ ಅವರು ಬೆಳೀಬೇಕು ಎನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಇವತ್ತು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ಪಶು ಸಂಗೋಪನೆಗೆ ಹಲವು ಅನುದಾನ ತರಿಸಿಕೊಟ್ಟ ಶಾಸಕರನ್ನ ಪಶುಸಂಗೋಪನಾ ಇಲಾಖೆಯ ವೈದ್ಯರು ಸನ್ಮಾನಿಸಿದರು. ಪುತ್ತೂರು ತಾಲೂಕು ಪಶುವೈದ್ಯಾಧಿಕಾರಿ ಡಾಕ್ಟರ್ ಪ್ರಸನ್ನ ಹೆಬ್ಬಾರ್, ಡಾಕ್ಟರ್ ಪ್ರಕಾಶ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್, ಪದ್ಮನಾಭ ಬೋರ್ಕರ್ ಸೇರಿದಂತೆ ಹಲವಾರು ಮಂದಿ ಈ ವೇಳೆ ಉಪಸ್ಥಿತರಿದ್ದರು.